ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಉಡುಪಿ ಇದರ ಆಯೋಜನೆಯಲ್ಲಿ ಕ್ರೀಡಾಕೂಟ ಆಯೋಜಕ ಸಾಮಾಜಿಕ ಕಾರ್ಯಕರ್ತ ದಿವಂಗತ ಎಜೆ ಕಾಡಬೆಟ್ಟು ಅವರ ಸ್ಮರಣಾರ್ಥವಾಗಿ ಟಿಎ ಪೈ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡಬೆಟ್ಟು ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಕೊಡೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ ನಡೆಯಿತು. ನಾಗರಿಕ ಸಮಿತಿಯ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಒಳಕಾಡು ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿ ಜಯರಾಮ ಗೌಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಕೊಡೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿತ್ಯಾನಂದ ಒಳಕಾಡು, ದಿವಂಗತ ಎಜೆ ಕಾಡಬೆಟ್ಟು ದಾನಿ ಮಾತ್ರವಲ್ಲದೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಹೊಂದಿದವರು. ಅನೇಕ ಶಾಲೆಗಳಿಗೆ ಸಮವಸ್ತ್ರ ಪುಸ್ತಕವನ್ನು ವಿತರಿಸಿದ್ದಾರೆ. ಅವರ ಸವಿನೆನಪಿಗಾಗಿ ಇಂದು 100 ಬ್ಯಾಗ್ ಮತ್ತು 100 ಕೊಡೆಗಳನ್ನು ವಿತರಿಸಲಾಗುತ್ತಿದ್ದು, ಈಗಾಗಲೇ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಈ ಶಾಲೆಗೆ ಕೊಡುಗೆಗಳನ್ನು ನೀಡಲು ನಿರ್ಧರಿಸಲಾಗಿದೆ ಎಂದರು. ನನಗೆ ಒಂದು ಗೋಚರವಾಯಿತು, ಪುಸ್ತಕವನ್ನು ಕೊಟ್ಟರೆ ಎಲ್ಲ ಮಕ್ಕಳಿಗೆ ಬರುತ್ತದೆ, ಹಾಗೆ ಪುಸ್ತಕ ಇನ್ನೊಬ್ಬರು ಕೊಟ್ಟಿದ್ದಾರೆ ಎಲ್ಲರಿಗೂ ಒಮ್ಮೆ ಕೊಡ್ಲಿಕ್ಕೆ ಆಗುವುದಿಲ್ಲ ಎಂಬ ದೃಷ್ಟಿಯಿಂದ ಇವತ್ತು ನಾವು ಬ್ಯಾಗ್ ಮತ್ತು ಕೊಡೆ, ಅಂದರೆ ಕೊಡೆ ಯಾಕೆ ಅಂತೇಳಿ ಇನ್ನು ಮಳೆಗಾಲದ ಪ್ರಾರಂಭ ಶುರುವಾಗಿದೆ, ಮಕ್ಕಳಿಗೆ ದೂರದಿಂದ ಬರುವವರಿಗೆ ಕೊಡೆ ಅಗತ್ಯವಿದೆ, ಪುಸ್ತಕ ಹಾಕಲಿಕ್ಕೆ ಬ್ಯಾಗ್ ಅಗತ್ಯ ಇದೆ, ಪುಸ್ತಕ ಒದ್ದೆ ಆಗಬಾರ್ದು, ಪುಸ್ತಕ ಒದ್ದೆ ಆದರೆ ಕಲೀಲಿಕ್ಕೆ ತೊಂದರೆ ಆಗ್ತದೆ ಎಂಬ ದೃಷ್ಟಿಯಿಂದ ಅಗತ್ಯ ಇರುವಂಥ 100 ಪುಸ್ತಕಗಳ 100 ಬ್ಯಾಗು ಮತ್ತು 100 ಕೊಡೆಗಳನ್ನು ಉಚಿತವಾಗಿ ಎಜೆ ಕಾಡಬೆಟ್ಟರ ಆತ್ಮೀಯರು ಇವತ್ತು ನೀಡಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿ ಜಯರಾಮ ಗೌಡ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ನಿತ್ಯಾನಂದ ಒಳಕಾಡ್ನವರು ಈ ಹಿಂದೆಯೂ ಕೂಡ ನಾವು ಅವ್ರ ಜೊತೆ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ವಿ. ಅವರು ಕೂಡ ನಮ್ಮ ಒಂದು ಸರ್ಕಾರಿ ಕಾಲೇಜಿಗೆ ನಮ್ಮ ಒಂದು ಯಾವುದೋ ಒಂದು ಇದ್ದಿದ್ದಾಗ ಆ ಭಾಷಣಕ್ಕೆ ಅವ್ರನ್ನು ಕೂಡ ಕರೆಸಿದ್ವಿ. ಅಲ್ಲಿಯೂ ಕೂಡ ಅವರು ಒಂದು ಪ್ರಬಂಧ ಸ್ಪರ್ಧೆ ಅಥವಾ ಒಂದು ಆಶುಭಾಷಣ ಸ್ಪರ್ಧೆ ನಾವು ಏರ್ಪಡಿಸಿದ್ವಿ. ಅದರಲ್ಲಿ ವಿಜೇತರಾದವರಿಗೆ ಅವರ ಒಂದು ಸ್ವಖರ್ಚಿನಿಂದ ಅವರು ಪುಸ್ತಕ ವಿತರಣೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದೀನಿ. ಸಮಾರಂಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಾವಿತ್ರಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾರಾಯಣ ಭಂಡಾರಿ, ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಚ್ಆರ್ ಶೆಣೈ ಮೊದಲಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.